ಸ್ನೇಹಿತರೆ ನಮಸ್ಕಾರ. ಕರಾವಳಿ ಕಂದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಳು ಭಾಷೆಯ ಉಳಿವಿಗಾಗಿ ಪ್ರಯತ್ನಗಳು ನಡೆಯುತ್ತಿದೆಯಾ ಅಂತ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಲ್ ಮಾಡಿದ್ದೆ. ಅದರಲ್ಲಿ ಬರೀ 33 ಜನ ವೋಟ್ ಮಾಡಿದ್ದಾರೆ. ಆದರೆ ವೋಟ್ ಮಾಡಿದ 85% ಜನ ಹೌದು ಅಂತ ಹೇಳಿದ್ದಾರೆ. ಉಳಿದ 15% ಜನ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ತುಳು ಭಾಷೆಯ ಉಳಿವಿಗಾಗಿ ಪ್ರಯತ್ನ ನಡೆಯುತ್ತಿದೆ ಅನ್ನುವಂತಹ ಓಟೆ ಜಾಸ್ತಿ ಬಂದಿದೆ. ಈ ಪೋಲ್ ಮಾಡಲಿಕ್ಕೂ ಒಂದು ಕಾರಣ ಇದೆ. ಹಲವಾರು ಸಂಸ್ಕೃತಿ, ವಿಶೇಷ ಕಲೆ, ಆರಾಧನೆಯ ಮೂಲಕ ಇಡೀ ಜಗತ್ತಿನಲ್ಲೇ ತುಳುನಾಡು ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿದೆ. ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆ ಹಾಗೂ ಶಾಸ್ತ್ರೀಯ ಸ್ಥಾನಮಾನ ಲಭಿಸುವುದಕ್ಕೆ ಸರ್ಕಾರದ ಮಟ್ಟದ ತಾಂತ್ರಿಕ ದೋಷವನ್ನು ನಿವಾರಿಸುವಂತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಜೈ ತುಳುನಾಡು ಹಾಗೂ ಇತರ ತುಳುಪರ ಸಂಘಟನೆಗಳ ಕಾರ್ಯಕರ್ತರು ಅವಿಭಜಿತ ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಯ ವಿವಿಧ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಅನಾದಿ ಕಾಲದಿಂದಲೂ ತುಳುನಾಡಿನಲ್ಲಿ ಯಾವುದೇ ಕಷ್ಟ ಎದುರಾದರೂ ಮೊದಲು ದೈವ ದೇವರನ್ನ ನೆನೆಯುವುದು ವಾಡಿಕೆ. ತುಳು ಭಾಷೆಯ ಮಾನ್ಯತೆಗೆ ಒದಗಿರುವ ಸರ್ಕಾರದ ನಿರ್ಲಕ್ಷ್ಯ ಎಂಬ ಸಂಕಷ್ಟವನ್ನ ನಿವಾರಣೆ ಮಾಡೋ ಹಾಗೆ ಕಾರ್ಯಕರ್ತರು ತಮ್ಮ ಹತ್ತಿರದ ಮಂದಿರಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಕಾರ್ಕಳದ ಈದು ಗ್ರಾಮದ ಅಲಿಮಾರುಗುಡ್ಡೆಯ ಶ್ರೀ ಬ್ರಹ್ಮ ಮೊಗೇರ ದೇವಸ್ಥಾನ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಮಲ್ಪೆ ಕಲ್ಮಾಡಿ ಕೊರಗಜ್ಜನಕಟ್ಟೆ, ಪಳ್ಳಿಯ ಶ್ರೀ ಮಹಾಕಾಳಿ ಮಠ, ಬಾರ್ಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ, ಕುಂಬ್ಳೆ ಸಿರಿಯ ಶಂಕರನಾರಾಯಣ ದೇವಸ್ಥಾನ, ಕಟೀಲು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ, ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಸೇರಿ ಹಲವಾರು ದೇವಸ್ಥಾನಗಳಲ್ಲಿ ಪ್ರಾರ್ಥನೆಯನ್ನ ನಡೆಸಿದ್ದಾರೆ. ನಮ್ಮ ಕರಾವಳಿಯ ಅಥವಾ ತುಳುನಾಡಿನ ಸಂಸ್ಕೃತಿ ಅಂದ್ರೆ ಏನು? ಇಲ್ಲಿ ಯಕ್ಷಗಾನ ಇದೆ, ದೈವಾರಾಧನೆ ಇದೆ, ಕಂಬಳ ಇದೆ, ಹೋಳಿ ಅಂಕ ಇದೆ. ಇಷ್ಟೇ ಅಲ್ಲ, ಹಲವಾರು ಜನಪದ ಮತ್ತು ಹಲವಾರು ಸಾಂಸ್ಕೃತಿಕ ಆಚರಣೆಗಳು ಕೂಡ ಇಲ್ಲಿದೆ. ಇಷ್ಟೆಲ್ಲ ಆಚರಣೆಗಳಿರುವಂತಹ, ಇಷ್ಟೆಲ್ಲ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ತುಳುವು ನಾಡಿನಲ್ಲಿ ತುಳು ಭಾಷೆಗೆ ಪ್ರಾಧಾನ್ಯತೆ ಸಿಗ್ತಿಲ್ಲ ಅನ್ನೋದು ಹಲವಾರು ಜನರ ಮಾತು. ಈ ಬಗ್ಗೆ ನಮ್ಮ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಗಮನ ಹರಿಸಿ ತುಳು ಭಾಷೆಗೆ ಸರಿಯಾದ ರೀತಿಯ ಸ್ಥಾನಮಾನವನ್ನು ಒದಗಿಸಿಕೊಡಬೇಕು ಅನ್ನೋದು ಎಲ್ಲರ ಮನವಿ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಬಂದು ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.